ನೋಡಿ ಇದು ರೆಡಿ ಆಗಿದೆ, ಕರೆಕ್ಟಾಗಿ ಬಂದಿದೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಮಜ್ಜಿಗೆನ ಸರ್ವ್ ಮಾಡ್ತಾ ಇದ್ದೇನೆ. ಇದೊಂದು ಮ್ಯಾಜಿಕಲ್ ಇನ್ಸ್ಟೆಂಟ್ ಮಸಾಲ ಮಜ್ಜಿಗೆ ಪುಡಿಯನ್ನು ನೀವು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಮಜ್ಜಿಗೆ ಮಾಡುವಾಗ ಉಪ್ಪು, ಖಾರ, ಕೊತ್ತಂಬರಿ ಸೊಪ್ಪು ಏನೂ ಹಾಕಬೇಕಾಗಿಲ್ಲ. ಇನ್ನೊಂದು ಏನು ಅಂತಂದರೆ ಈ ಮಸಾಲ ಮಜ್ಜಿಗೆ ಪುಡಿದು ನೀವು ಬಿಸ್ನೆಸ್ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಇದನ್ನ ಮಾಡೋದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಂಡು, ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ತೊಳ್ಕೊಂಡು ಒಂದು 2 ಕಪ್ಪಷ್ಟು ಒಂದು ಸ್ವಲ್ಪ ಬಿಸಿಲಿಗೆ ಇಡಬೇಕು ಅಥವಾ ಫ್ಯಾನ್ ಕೆಳಗಡೆ ಇಡಬೇಕು. ಇದರ ಪಸೆ ಆರಬೇಕು. ಅದಾದ ನಂತರ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನು ಆವಾಗಲೇ ಹೇಳಿದಾಗೆ ಕರಿಬೇವು ಹಾಗೆಯೇ 1-2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ಇದೆಲ್ಲದನ್ನು ಸೇರಿಸಿ ನಾವು ಕ್ಲೀನಾಗಿ ಇದು ರೋಸ್ಟ್ ಆಗೋ ತನಕ ಹುರಿದ್ಕೋಬೇಕು. ಇಲ್ಲದಿದ್ದರೆ ನೀವೊಂದು 4-5 ದಿನ ಬಿಸಿಲಿಗೆ ಹಾಕಿದರೂ ನಡೆಯುತ್ತದೆ. ಯಾಕಂತಂದರೆ ಇದು ಕಂಪ್ಲೀಟಾಗಿ ಡ್ರೈ ಆಗಿ ಈ ಥರ ಕ್ರಿಸ್ಪಾಗಿ ಬರಬೇಕು. ಯಾಕಂತಂದರೆ ಇದನ್ನ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಆದ ನಂತರ ಈ ಥರ ಕ್ರಿಸ್ಪ್ ಆದ ನಂತರ ಸ್ಟವನ್ನು ಬಂದ್ ಮಾಡಿ ಇದನ್ನ ಕೆಳಗಡೆ ಇಳಿಸ್ಬಿಡಿ. ಈಗ 3 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳುಮೆಣಸು, 1/4 ಚಮಚದಷ್ಟು ಬಡೆ ಸೊಪ್ಪು, ಫೆನಲ್ ಸೀಡ್ಸ್ ಮತ್ತು ಓಂ ಕಾಳನ್ನು ಹಾಕ್ಕೊಂಡು ಹುರಿದ್ಕೋಬೇಕು. ಓಮ ಕಾಳಿಗೆ ಅಜ್ವಾನ್ ಸೀಡ್ಸ್ ಅಂತ ಹೇಳ್ತಾರೆ. ಇದು ಡೈಜೆಷನ್ಗೆ ಮತ್ತು ರಿಫ್ರೆಶಿಂಗ್ ಫ್ಲೇವರನ್ನು ಕೊಡೋದಕ್ಕೆ ತುಂಬ ಒಳ್ಳೆಯದು. ಚೆನ್ನಾಗಿ ಹುರಿದಾದ ನಂತರ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿಗೆ ಹಾಕಿ ಹಾಗೆಯೇ ನಾವು ಡ್ರೈ ಮಾಡಿರುವಂಥ ರೋಸ್ಟ್ ಮಾಡಿರುವಂಥ ಸೊಪ್ಪನ್ನು ಕೂಡ ಹಾಕಿ 1 ತುಂಡು ಶುಂಠಿಯನ್ನು ಹಾಕಿ ಈ ಥರ ರುಬ್ಬಿ ಇದನ್ನ ಪೌಡರನ್ನು ಮಾಡ್ಕೋಬೇಕು. ಇದಕ್ಕೆ 1.5 ಚಮಚದಷ್ಟು ಕಪ್ಪು ಉಪ್ಪು, 1 ಚಮಚದಷ್ಟು ನಾರ್ಮಲ್ ಉಪ್ಪನ್ನು ಸೇರಿಸಬೇಕು. ಕಪ್ಪು ಉಪ್ಪು ಇಲ್ಲದಿದ್ದರೆ ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ, ಇಲ್ಲದಿದ್ದರೆ 2.5 ಚಮಚದಷ್ಟು ನಾರ್ಮಲ್ ಉಪ್ಪನ್ನು ಸೇರಿಸಿ, 1 ಚಮಚದಷ್ಟು ಚಾಟ್ ಮಸಾಲ, ಹಾಗೆಯೇ 1 ಚಮಚದಷ್ಟು ಖಾರ ಪುಡಿ, 1 ಟೀ ಸ್ಪೂನಷ್ಟು ಇಂಗು ಇಷ್ಟನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡರನ್ನು ಒಂದು ಡಬ್ಬದಲ್ಲಿ ಹಾಕಿ 6 ತಿಂಗಳು ಸ್ಟೋರ್ ಮಾಡ್ಬೋದು. ಮಜ್ಜಿಗೆ ಮಾಡಬೇಕು ಅಂತ ಅನಿಸಿದಾಗ 1/4 ಕಪ್ಪಷ್ಟು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ ಕ್ಲೀನಾಗಿ ಬೀಟ್ ಮಾಡಿಕೊಂಡು ನೈಸಾಗಿ ಈ ಥರ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕೋದು. 2 ಲೋಟ ಮಜ್ಜಿಗೆಗೆ 3/4 ಲೋಟ ಮೊಸರು, 1/4 ಲೋಟ ನೀರು, 1 ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನಷ್ಟು ಈ ಮಸಾಲ ಮಜ್ಜಿಗೆದು ಪುಡಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಟ್ ಬೇಕು ಅಂತಂದರೆ ಸ್ವಲ್ಪ ಪುಡಿನ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಅಂದರೆ ಕಡಕ್ ಬೇಕು ಅಂತಂದರೆ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಬಿಟ್ಟು ಕುಡಿಯುವಂಥದ್ದು. ಸೂಪರ್ ಆಗಿರುವಂಥ ಮಸಾಲ ಮಜ್ಜಿಗೆ ಮನೆಯಲ್ಲೇ ರೆಡಿ ಆಗುತ್ತೆ. 1 ನಿಮಿಷದಲ್ಲಿ ಹೋಟೆಲ್ಗಿಂತ ಚೆನ್ನಾಗಿರುವಂಥ ಮಸಾಲ ಮಜ್ಜಿಗೆ ಮನೆಯಲ್ಲೇ ಮಾಡ್ಬೋದು. ಪೂರ್ತಿ ವಿಡಿಯೋ ಇನ್ ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ಅಮ್ಮೀಸ್ ಕುಕ್ಕರ್ ಯೂಟ್ಯೂಬ್ ಚಾನಲಲ್ಲೇ ಚೆಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.